ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Aishwarya KT Specialty. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸರ್ವಕಾರ್ಯೇಷು ಸರ್ವದ. ಭಾದ್ರಪದ ಶುಕ್ಲದ ಚೌತಿ ಅಂದರೆ ನಮ್ಮ ಗಣಪನನ್ನ ಪೂಜಿಸುವಂತಹ ದಿನ ಈ ಶುಭ ದಿನ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೇನೆ ಐಶ್ವರ್ಯ KT ಸ್ಪೆಷಾಲಿಟಿ. ಚೌತಿ ಹಬ್ಬ ಅಂತ ಹೇಳಿದ್ರೆ ಎಲ್ಲೆಲ್ಲೂ ಸಂಭ್ರಮ, ಎಲ್ರಿಗೂ ಕೂಡ. ಅಂದರೆ ಹಬ್ಬ ಅಷ್ಟಮಿ ಆಯಿತು ಅಂದ ಕೂಡಲೇ ಚೌತಿಯ ಒಂದು ವಿಶೇಷನೇ ಬೇರೆ. ಅದರಲ್ಲೂ ಕೂಡ ನಮ್ಮ ಗಣಪ ಲಡ್ಡು, ಮೋದಕ ಇದೆಲ್ಲ ಪ್ರಿಯವಾದಂಥ, ಅಂದರೆ ಭಕ್ಷ್ಯ ಪ್ರಿಯನಾದಂಥ ನಮ್ಮ ಗಣಪನಿಗೆ ಈ ಒಂದು ಸಂಚಿಕೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಚೌತಿಯ ಈ ವಿಶೇಷ ದಿನದಂದು ಗಣಪನಿಗೆ ಪ್ರಿಯವಾದ ಭಕ್ಷ್ಯಗಳನ್ನು ಅರ್ಪಿಸೋದಕ್ಕೆ ಇವತ್ತಿಗೆ ನಮ್ಮ ಜೊತೆಗೆ ಶ್ರೀಮತಿ ಕುಸುಮಾ ಪ್ರಸಾದ್ ಅವರಿದ್ದಾರೆ. ಯಾವೆಲ್ಲ ಭಕ್ಷ್ಯಗಳನ್ನು ಗಣಪನಿಗೆ ತಯಾರಿಸ್ತಾರೆ ಅಂತ ನೋಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಹಾಗೇನೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಗೌರಿ ಗಣೇಶ ಹಬ್ಬ ಅಂದರೆ ಎಲ್ರಿಗೂ ಕೂಡ ಒಂದು ವಿಜೃಂಭಣೆಯಿಂದ ಆಚರಿಸುವಂಥ ಒಂದು ಹಬ್ಬ. ಗಣಪ ಮನೆಗೆ ಬರ್ತಾನೆ ಅಂತ ಹೇಳಿದ್ರೆ ಸಾಕು, ಅದಕ್ಕೆ 1 ವಾರಕ್ಕೆ ಮುಂಚೆನೆ ಎಲ್ಲ ಲಡ್ಡು ಅದು ಇದು ಅಂತ ಬೇರೆ ಬೇರೆ ಭಕ್ಷ್ಯಗಳನ್ನ ತಯಾರಿಸ್ತಾ ಇರ್ತಾರೆ. ಹೌದು, ಅವನು ಭಕ್ಷ್ಯ ಪ್ರಿಯ, ಮೋದಕ ಪ್ರಿಯ. ಕರೆಕ್ಟ್. ಅದರಿಂದ ಸೊ ನೀವು ಹಾಗಾದ್ರೆ ನಮ್ಮ ಗಣಪನಿಗೆ ಯಾವ ಅಡಿಗೆಯನ್ನ ಮಾಡ್ತಿದ್ದೀರಿ, ಯಾವ ಭಕ್ಷ್ಯವನ್ನ ಮಾಡ್ತಾ ಇದ್ದೀರಿ? ಗಣಪನಿಗೆ ಅವನು ಮೋದಕ ಮತ್ತೆ ಗರಿಕೆ ಎರಡು ತುಂಬಾ ಇಷ್ಟಪಡ್ತಾನೆ. ಸೊ ನಾವಿವತ್ತು ಸಿಹಿ ಮೋದಕ ಮಾಡಿ. ಓಕೆ, ಗರಿಕೆಯನ್ನ ಅಂತೂ ನಾವು ಇಟ್ಟಿದೀವಿ. ಹೌದು. ಸೊ ನೀವು ಮೋದಕ ಮಾಡ್ತಾ ಇದ್ದೀರಿ. ಮೋದಕ ಪ್ರಿಯ. ಮೋದಕ ಪ್ರಿಯನಿಗೆ ಮೋದಕ ತಯಾರಿಸ್ತಾ ಇದ್ದೀರಿ. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಎಸ್. ಹೇಗೆ? ಮೊದಲಿಗೆ ಒಂದು ಬಾಣ್ಲೆ ಕೊಡಿ. ಗ್ಯಾಸ್ ಆನ್ ಮಾಡ್ಬೇಕಾ? ಗ್ಯಾಸ್ ಆನ್ ಮಾಡಿ. ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು, ನೀರು ಹಾಕ್ಬೇಕಾ? ಹೌದು, 1 ಕಪ್ಪಿಗೆ 1.5 ಕಪ್ಪಿನಷ್ಟು ನೀರು ಹಾಕಿ. ಈ ಕಪ್ಪಲ್ಲಿ 1 ಲೋಟ ಅಕ್ಕಿ ಹಿಟ್ಟು ತಗೊಂಡ್ರೆ 1.5 ಲೋಟದಷ್ಟು ನೀರು ಹಾಕೋಣ. ಈ ಅಳತೆಯನ್ನ ತಗೊಂಡಿದ್ದೀರಾ? ಹೌದು. ಓಕೆ. ಸೊ ದೂರದ ಮೈಸೂರಿಂದ ಬಂದಿದ್ದೀರಿ. ಹೌದು. ಸೊ ನಮ್ಮೂರು ಮೈಸೂರು. ಸೊ ಇದೆಷ್ಟು? 1.5ನಾ? 1.5 ಕಪ್ಪಷ್ಟು ನೀರು ಹಾಕಿ. ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಮೈದಾ ಹಿಟ್ಟು ಹಾಕಬೇಕು. ಮೊದಲೇ ತಣ್ಣಗಿರುವಾಗಲೇ ಹಾಕಬೇಕು. ಹೌದು. ಆಮೇಲೆ ಅರ್ಧ ಸ್ಪೂನಿನಷ್ಟು ಅಕ್ಕಿ ಹಿಟ್ಟು. ಮೈದಾ ಮತ್ತೆ ಅಕ್ಕಿ ಹಿಟ್ಟು ಎರಡು ಒಟ್ಟಿಗೆ? ಹೌದು ಹೌದು. ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕಬೇಕು. ತುಪ್ಪ ಖಂಡಿತವಾಗ್ಲೂ ಹಾಕೋಣ. ಸೊ ತುಪ್ಪ ಅಂತ ಹೇಳಿದ್ರೆ ಘಮಘಮಿಸುವ ಪ್ಯೂರ್, ನಾವು ಗಣಪನಿಗೆ ಏನೇ ಮಾಡಿದ್ರು ಶುದ್ಧವಾಗಿ ಮಾಡೋದು. ಅದರಲ್ಲೂ ಈ ತುಪ್ಪ ಅಂತೂ KC ಘೀ ಅವರ ಪ್ಯೂರ್ ಕೌ ಘೀ. ಹಾಕ್ಲಾ? ಹಾಕಿ. ಸಾಕು ಸಾಕು ಸಾಕು. ಒಳ್ಳೆ ಘಮನೂ ಬರುತ್ತೆ. ಇದು ನೀರು ತಣ್ಣಗಿರುವಾಗಲೇ ಕಲಸ್ಬಿಟ್ಟು ಇದು 3 ಸೇರಿಸ್ಬಿಟ್ಟು ಒಲೆ ಮೇಲೆ ಇಡಬೇಕು. ಇಲ್ಲದಿದ್ರೆ ಗಂಟಾಗ್ತದೆ. ಇದು ಗಂಟು ಬರಬಾರ್ದು, ಅದಕ್ಕೋಸ್ಕರ ಶುರುವಲ್ಲಿ ಈ ಥರ ಮಾಡೋದು. ಹೌದು. ಸೊ ಮೈಸೂರಲ್ಲಿ ಎಲ್ಲ ನಿನ್ನೆ ಗೌರಿ ಆಚರಣೆ ಮಾಡಿ ಇವತ್ತು ಬಂದಿದ್ದೀರಿ ಇಲ್ಲಿಗೆ. ಹೌದು. ಗೌರಿ ಹಬ್ಬ ಗೌಜಿಯಲ್ಲಿ ಆಯ್ತಾ? ಹೌದು,
ಗೌರಿ ಹಬ್ಬ ಮೈಸೂರಲ್ಲಿ ಎಲ್ಲರೂ ಮಾಡ್ತಾರೆ. ಗೌರಿಯನ್ನ ಕೂಡ, ಗೌರಿ ಮತ್ತೆ ಗಣೇಶ ಇಬ್ಬರನ್ನು ಕರ್ಕೊಂಡು ಬಂದಿದ್ರೆ ಹೇಗೆ? ಅದು ಕೆಲವರು ಮನೆಯಲ್ಲಿ ಕೂರಿಸ್ತಾರೆ, ಪದ್ಧತಿ ಪದ್ಧತಿ ಇದೆ. ನೀವು ಆ ಪದ್ಧತಿಯನ್ನ ಫಾಲೋ ಮಾಡ್ತೀರಾ? ಇಲ್ಲ ಅಂದ್ರೆ ಗೌರಿ ಗಣೇಶ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡುವಂತದ್ದು ಪದ್ಧತಿ ಇಲ್ಲ ನಮ್ಮಲ್ಲಿ. ಅಂದ್ರೆ ಅದು ಮಾಡಿದ್ರೆ ವರ್ಷಂ ಪ್ರತಿ ಮಾಡಬೇಕು, ಬಿಡದೆ ಮಾಡ್ತಾ ಇರ್ಬೇಕು. ಹೌದು. ಹಾಗೆ ನಾವು ಕೂಡ ಪ್ರತಿ ವರ್ಷ ನಮ್ಮ ಈ ಒಂದು ಅಡಿಗೆ ಮನೆಯಲ್ಲಿ ಗಣಪನನ್ನ ಕೂಡ ಕೂರಿಸ್ತೀವಿ. ಸೊ ಗಣಪತಿ ನಮ್ಗೆ ಎಲ್ರಿಗೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ತಾ ಇದ್ದಾನೆ. ಹೌದು. ನೋಡಿ ಈಗ ಕುದಿ ಬಂದಿದೆ. ಆವಾಗ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಣ. ಸ್ವಲ್ಪ ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕೋದನ್ನ ಮರೆತು ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಇಷ್ಟು ಸಾಕ? ಅಂದ್ರೆ ಸಿಹಿ ಮಾಡುವಾಗ ಇದು ಹೆಚ್ಚಿಗೆ ಬೇಕಾಗಿಲ್ಲ. ಇದು ಬರೀ ಕಣಕದ ರುಚಿಗೆ ಅಷ್ಟೇ ಹಾಕೋದು. ಇನ್ನು ಸಾಕು ಸಾಕು. ಈಗ ಕುದಿ ಬಂದಿದೆ. ಈ ಕುದಿ ಬಂದಿರುವಂತಹ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕೋಣ. ಅಕ್ಕಿ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಕಲ್ಸ್ಕೋಬೇಕು. ಇದನ್ನ ಆಕ್ಚುಲಿ ಬೇಯಿಸುವಂತ ಅಗತ್ಯ ಏನಿಲ್ಲ. ತುಂಬಾ ಬೇಯಿಸಬಾರ್ದು, ಮತ್ತೆ ಹಬೆನಲ್ಲಿಟ್ಟು ನಾವು ಬೇಯಿಸ್ತೀವಲ್ವಾ, ಅದರಿಂದ ಇದನ್ನು ತುಂಬಾ ಬೇಯಿಸುವಂತ ಅಗತ್ಯ ಏನಿಲ್ಲ. ಇಷ್ಟು ಮಾಡಿ 1-2 ನಿಮಿಷ ಬಿಟ್ರೆ ಆಮೇಲೆ ಚೆನ್ನಾಗಿ ಕೈಯಲ್ಲಿ ನಾದಬೇಕು, ಗಂಟಾಗದೆ ಇರುವಂಗೆ ನಾದಬೇಕು. ಈಗ ಇದು ಮೋದಕ ಮಾಡುವಾಗ್ಲೂ ಕೂಡ ಎಷ್ಟು ಬಗೆಯ ಮೋದಕವನ್ನ ಕೂಡ ಮಾಡ್ತಾರೆ. ಅದರಲ್ಲೂ ಚಾಕ್ಲೇಟ್ ಮೋದಕನೂ ಮಾಡ್ತಾರೆ, ಈಗೀಗ ಮಾಡ್ತಾರೆ. ಹೌದು, ಕಲರ್ ಬರ್ಲಿ ಅಂತ ಸ್ವಲ್ಪ ಬೀಟ್ರೋಟ್ ರಸ ಹಾಕ್ಬಿಟ್ಟು ಮಾಡೋದು. ಭಕ್ಷ್ಯ ಪ್ರಿಯ ಅಂದ್ಮೇಲೆ ನಾವು ಪ್ರೀತಿಯಿಂದ ಏನ್ ಮಾಡಿದ್ರು ಕೂಡ ಅವನು ಸ್ವೀಕರಿಸ್ತಾನೆ. ಹಾಗಾಗಿ ಸೊ ನಮ್ಗೆ ಯಾವ್ದು ತೋಚುತ್ತೆ ಒಳ್ಳೇದಾಗಿ ಮಾಡಬಹುದು, ಪ್ರೀತಿಯಿಂದ ಮಾಡಿದ್ದನ್ನ ಪ್ರೀತಿಯಿಂದ ಯಾವ್ದು ಕೂಡ ಮಾಡಬಹುದು. ಹೌದು. ಈಗ ಸ್ಟವ್ ಆಫ್ ಮಾಡ್ಬಿಡೋಣ. ಇದನ್ನ ಇನ್ನು ನಾದ್ಕೊಳಕ್ಕಿದ್ಯಾ? 1-2 ನಿಮಿಷ ಮುಚ್ಚಿ ಇಟ್ಬಿಡೋಣ. ಹಬೆನಲ್ಲಿ ಬಿಸಿ ಇರ್ಲಿ. 1-2 ನಿಮಿಷ ಮುಚ್ಚಿ ಇಟ್ಬಿಡೋಣ. ಸೊ ಸ್ವಲ್ಪ ಹಾಗೆ ಅದರ ಬಿಸಿಯಲ್ಲೇ ಅದು ಬೇಯಬೇಕು. ಹೌದು. ಈಗ ಸ್ಟವ್ ಆಫ್ ಮಾಡಿದ್ದೀವಲ್ವಾ, 1-2 ನಿಮಿಷ ಬಿಸಿನಲ್ಲಿ ಹಾಗೆ ಇರ್ಲಿ. ಸೊ ಈಗ ಕಣಕ ರೆಡಿ ಆಗುತ್ತೆ. ಹೂರಣ ರೆಡಿ ಮಾಡ್ಬೇಕಲ್ಲ. ಸೊ ಒಂದು ಬಾಣಲೆ ಸೈಮಲ್ಟೇನಿಯಸ್ಲಿ ಮಾಡ್ಕೊಳ್ಳೋದಾ? ಮಾಡೋಣ. ಇದನ್ನ ಈ ಕಡೆ ಶಿಫ್ಟ್ ಮಾಡಿ ಪಕ್ಕದಲ್ಲಿ. ಗ್ಯಾಸ್ ಆನ್ ಮಾಡ್ಲಾ? ಮಾಡಿ. ಬಾಣಲೆ ಅಂದಾಕ್ಷಣ ಅದಕ್ಕೆ ಗ್ಯಾಸ್ ಬೇಕೇ ಬೇಕು, ಇಲ್ದಿದ್ರೆ ಬೌಲ್ ಸಾಕಾಗುತ್ತೆ. ಹೌದು. ಈಗ ಹಸಿ ತೆಂಗಿನಕಾಯಿ ತುರಿ, ಇದು 1 ಕಪ್ಪಿನಷ್ಟು ಹಾಕೋಣ. ಇದರ ತುರಿ ತುಂಬಾ ಸಣ್ಣಗಿರ್ಬೇಕು. ಇದಕ್ಕೆ ಅದೇ ಕಪ್ಪಿನಲ್ಲಿ, ಯಾವ ಕಪ್ಪಿನಲ್ಲಿ ನಾವು ತೆಂಗಿನಕಾಯಿ ತುರಿ ತಗೊಳ್ತೀವೋ ಅದೇ ಕಪ್ಪಿನಲ್ಲಿ ಬೆಲ್ಲ ತಗೊಳ್ಬೇಕು. ಬೆಲ್ಲವನ್ನ ತುರಿದ್ಬಿಟ್ಟು ಇದಕ್ಕೇನು ಪಾಕ ತೆಗೆಯುವಂತ ಅವಶ್ಯಕತೆ ಏನಿಲ್ಲ. ಮಿಕ್ಸ್ ಆದ್ರೆ ಸಾಕು. ಈ ಬಿಸಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತದೆ. ತೆಂಗಿನ ತುರಿಯೊಂದಿಗೆ ಮಿಕ್ಸ್ ಆಗ್ತದೆ. ಇದು ಬಿಸಿ ಆಗುವಷ್ಟರಲ್ಲಿ ಇನ್ನೇನ್ ಮಾಡ್ಕೊಳಕ್ಕಿದೆ? ಇದಕ್ಕೆ ಇದಕ್ಕೆ ಸ್ವಲ್ಪ ರುಚಿ ಜಾಸ್ತಿ ಆಗ್ಲಿ ಅಂತ ಅಂದ್ಬಿಟ್ಟು ಹುರಿಗಡ್ಲೆ, ಎಳ್ಳು, ಗಸಗಸೆ 3 ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಬೇಕು. ಹುರಿದು ಪುಡಿ ಮಾಡ್ಬೇಕಾ? ಇದು ಆಲ್ರೆಡಿ ಹುರಿದಿದ? ಇಲ್ಲ, ಇದು ಎಳ್ಳು ಹುರಿಬೇಕು. ಸೊ ಹಾಗಾದ್ರೆ ಅದನ್ನ ಸ್ವಲ್ಪ ಈಗ ಹುರಿಬೇಕು. ಹೌದು, ಇದು ಮೆಲ್ಟ್ ಆಗ್ತಾ ಇರ್ತದೆ. ನೀವ್ ಆ ಕಡೆ ಮಾಡ್ತಾ ಇರಿ, ನಾನು ಈ ಕಡೆ ಹುರಿದು ಕೊಡ್ತೀನಿ. ಆಯ್ತು. ನನ್ನ ಎಡಗಡೆ ಇರುವಂತಹ ಕೆಲಸ ಎಲ್ಲ ನಿಮ್ಗೆ ಸುಕನ್ಯಾ. ಇದಕ್ಕೆ 1 ಸ್ಪೂನ್ ಹುರಿಗಡ್ಲೆ, 1 ಅಥವಾ 1.5 ಸ್ಪೂನ್ ಅಷ್ಟು ಸಾಕಾಗ್ತದೆ. ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಒಟ್ಟಿಗೆ ಅದನ್ನ ಎರಡನ್ನು ಒಟ್ಟಿಗೆ ಹುರ್ಕೊಳ್ಳೋದು. ಸ್ಪೂನ್ ಕೊಡಿ. ಮತ್ತೆ ಅರ್ಧ ಸ್ಪೂನ್ ಅಷ್ಟು ಗಸಗಸೆ. ಇದು ಈ ಮೋದಕದ ರುಚಿ ಹೆಚ್ಚಿಸ್ಲಿಕ್ಕೆ. ತೆಂಗಿನಕಾಯಿ ಮತ್ತೆ ಬೆಲ್ಲ ಎರಡೇ ಹಾಕಿದ್ರು ಮೋದಕ, ಇದನ್ನ ಹಾಕಿದ್ರು ಹೌದು ಇನ್ನು ಟೇಸ್ಟ್ ಜಾಸ್ತಿ. ಅಂದ್ರೆ ಇದು ಎಷ್ಟು ಈ ಎಳ್ಳು ಸಿಡಿಬೇಕಾ? ಹೌದೌದು, ಪಟಪಟ ಅಂತ ಸುಡಿಬೇಕು. ಇದು ಬಹಳ ಜೋಪಾನವಾಗಿ ಹುರಿಬೇಕು. ಕಪ್ಪಾಗಬಾರ್ದು. ಕಪ್ಪಾದ್ರೆ ಕಹಿ ಬಂದ್ಬಿಡತ್ತೆ ಮೋದಕ. ಓಕೆ. ಎಳ್ಳು ಚಟಪಟ ಅಂದ್ರೆ ಸಾಕು. ಸ್ವಲ್ಪ ಸಿಡಿತಾ ಇದೆ, ಸಾಕು ಅನ್ಸುತ್ತಲ್ಲ?
ಇನ್ನು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡೋದು. ಹಾಕ್ಲಾ ಪೂರ್ತಿ? ಹಾಕಿ. ಏಲಕ್ಕಿಯ ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ಏನಕ್ಕೆ ಹಾಕೋದು ಅಂದ್ರೆ ನೋಡಿ, ಈಗ ಬೆಲ್ಲ ಮೆಲ್ಟ್ ಆಯ್ತು ಇದರಲ್ಲೇ ಅಲ್ವಾ. ಬರೀ ಇದನ್ನೇ ಈ ಹೂರಣನ ತುಂಬಿಸ್ಬಿಟ್ಟು ಹಬೆನಲ್ಲಿ ಇಟ್ಟಾಗ ಇದು ಇನ್ನು ಪಾಕ ಹೊರಗಡೆ ಬರುತ್ತೆ. ಇದು ಗಟ್ಟಿ ಆಗ್ಬೇಕು. ಅದಕ್ಕೆ ಇನ್ನು ಗಟ್ಟಿ ಆಗ್ಬೇಕಾ? ಹಾಕ್ಲಾ ಇದು? ಹಾಕಿ. ಇದು ಹೀಗೆ ಹುರಿತಾ ಇದ್ರೆ ಗಟ್ಟಿ ಆಗ್ತದೆ. ಅಂದ್ರೆ ಈ ಹುರಿಗಡ್ಲಿದೆಲ್ಲ ಅದು ಮಾಯಿಶ್ಚರ್ ಅನ್ನ ಹೀರ್ಕೊಳ್ತದೆ. ಹೌದು. ನಮ್ಮ ಮೈಸೂರು ಕಡೆ ಎಲ್ಲ ಗಣೇಶ ಹಬ್ಬದಲ್ಲಿ ಖಾರ ಕಡುಬು ಮತ್ತೆ ಸಿಹಿ ಕಡುಬು ಹೌದು, ಎರಡು ಮಾಡ್ತಾರೆ. ಸಿಹಿ ಕಡುಬು ಗಣೇಶನಿಗೆ ನೈವೇದ್ಯ ಇಡೋದಕ್ಕೆ, ಖಾರ ಕಡುಬು ಅವನ ಭಕ್ತರಿಗೆ ತಿನ್ಲಿಕ್ಕೆ. ಸ್ವಾಮಿನೂ ಖುಷ್, ಭಕ್ತನೂ ಖುಷ್. ಹೌದು. ನೋಡಮ್ಮ, ಇದು ಗಟ್ಟಿ ಆಗ್ತಾ ಬಂತು. ಸಾಕು, ಇನ್ನು ಸಾಕಾ? ತೆಗಿಯೋದ? ಇನ್ನು ತೆಗಿಯೋದೆ. ಈ ಸ್ವಲ್ಪ ಆರೋಕ್ ಬಿಡೋಣ. ತುಂಬಾ ಗಟ್ಟಿ ಆಗ್ಬಿಟ್ರೆ ಆ ಉಂಡೆ ಮಾಡಿ ಇಡುವಾಗ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಹದವಾಗಿದೆ. ಇನ್ನು ಇದನ್ನ ಹೌದು, ಅದನ್ನ ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದಬೇಕು. ಇದನ್ನ ಕೈ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಬೇಕಮ್ಮ. ಇದು ಬೇಯೋಕಿಟ್ಟಾಗ ಒಡಿಬಾರ್ದು. ಅದಕ್ಕೋಸ್ಕರ ಬಿಸಿ ಇದ್ದಂಗೆ ಇದನ್ನ ಈ ತರ ಚೆನ್ನಾಗಿ ನಾದ್ಕೋಬೇಕು, ಅವಾಗ ಒಡಿಯಲ್ಲ. ಈ ಅಕ್ಕಿ ನಾದೋದ್ರಲ್ಲೇ ಅದು ಸಾಫ್ಟ್ ಆಗಿ ಬರೋದಾ? ಹೌದೌದು. ಈ ಅಕ್ಕಿ ಹಿಟ್ಟನ್ನ ಮನೆಯಲ್ಲಿ ಬೆಳ್ತಿಗೆ ಅಕ್ಕಿನ ತೊಳೆದ್ಬಿಟ್ಟು ಆರು ಹಾಕ್ಬಿಟ್ಟು ಆಮೇಲೆ ಬೀಸಿಸಿದ್ರೆ ಚೆನ್ನಾಗಿರತ್ತೆ. ಹಬ್ಬದ ತಯಾರಿ ನೀವು ಹೇಳಿದ್ರಲ್ಲ, ಒಂದು ವಾರ ಮೊದ್ಲೇ ಶುರು ಆಗುತ್ತೆ ಅಂತ. ಖಂಡಿತ. ಅದರಲ್ಲಿ ಇದು ಒಂದು ತಯಾರಿ. ಅಕ್ಕಿ ಹಿಟ್ಟು ರೆಡಿ ಮಾಡಿಡೋದು. ಇದು ಅದೇ ದಿನ ಮಾಡಿದ್ರು ಕೂಡ ಅದರ ತಯಾರಿ ಅಂತೂ ಮೊದ್ಲೇ ಬೇಕು. ಹೌದೌದು, ಹಬ್ಬದ ತಯಾರಿ ಅಂತ ಹೇಳ್ತೀವಲ್ಲ. ಚಕ್ಲಿ, ಕೋಡ್ಬಳೆ, ಹಾಗೆ ಕರ್ಜಿಕಾಯಿ, ಇದನ್ನೆಲ್ಲ ಬೇರೆ ಬೇರೆ ವಿಧವಾದಂತ ಭಕ್ಷ್ಯಗಳನ್ನ ತಯಾರಿ ಮಾಡ್ಬೇಕು ಅಂದ್ರೆ ಒಂದೇ ದಿನ ಸಾಕಾಗೋದಿಲ್ಲ. ಹೌದೌದು ಅಲ್ವಾ? ವಿವಿಧ ರೂಪದ ಬತ್ತಿಗಳು. ಅದೇ ಆ ಕಡೆ ಎಲ್ಲ ಈ ಬತ್ತಿ ಜಾಸ್ತಿ, ಗೆಜ್ಜೆ ವಸ್ತ್ರ ಹೌದೌದು, ದೇವರಿಗೆ ಅಲಂಕರಿಸ್ಬೇಕಾದ್ರೆ ಅವೆಲ್ಲ ಹಾಕ್ತಾರೆ. ಓಹೋ, ಈ ರೀತಿ ನಾದ್ಕೊಂಡ್ರೆ ಇದು ಏನು ಒಡಿಯಲ್ಲ. ನಾನು ಅಕ್ಕಿಯಿಂದ ಮಾಡ್ತಾ ಇದ್ದೆ, ಈ ತರ ಅಕ್ಕಿ ಹಿಟ್ಟಿಂದ. ಬಟ್ ಅದೇ ಕೆಲವು ಸರಿ ಹೊಡಿತಾ ಇತ್ತು. ನನ್ ಯಾಕೆ ಅಂತ ಈಗ ಗೊತ್ತಾಯ್ತು ನನಗೆ. ಒಂದು ನೀವು ಹಾಕಿರೋ ತುಪ್ಪ, ಅಕ್ಕಿ ಹಿಟ್ಟಿನ ಜೊತೆ ತುಪ್ಪ, ಅವಾಗ ಗಂಟಾಗೋದಿಲ್ಲ. ಇನ್ನೊಂದು ಒಂದ್ ಸ್ವಲ್ಪ ಮೈದಾ ಹಿಟ್ಟು ಸೇರಿಸೋದು, ಒಂದು ಅರ್ಧ ಸ್ಪೂನ್ ಅಷ್ಟು. ಆಮೇಲೆ ಈ ತರ ನಾದೋದು. ಕೆಲವರು ಈ ಅಕ್ಕಿ ರೊಟ್ಟಿ ಮಾಡುವಾಗ್ಲೂ ಕೂಡ ಈ ತರ ಸ್ವಲ್ಪ ಬಿಸಿ ನೀರ್ ಬಿಸಿ ಆಗೋ ಮುಂಚೆ ಸ್ವಲ್ಪ ಹಾಕಿದ್ರೆ ಅದು ಗಂಟು ಬರಲ್ಲ. ಗಂಟು ಬರೋದಿಲ್ಲ, ಅದು ತಣ್ಣೀರಲ್ಲೇ ಕಲಸಿ ಹಾಕ್ಬೇಕು, ಬಿಸಿ ಆದ್ಮೇಲೆ ಅಲ್ಲ. ಇವನ್ನ ಅಕ್ಕಿ ಹಿಟ್ಟು ರೆಡಿ ಮಾಡ್ಬೇಕಾದ್ರೆ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲಸ್ಬಿಟ್ಟು ಆಮೇಲೆ ಒಲೆಗೆ ಇಡ್ಬೇಕು. ನೀವು ಎಷ್ಟು ವರ್ಷದಿಂದ ಮೈಸೂರಲ್ಲಿದ್ದೀರಿ? ಮೈಸೂರಲ್ಲಿ ಈಗ ಒಂದು 10 ವರ್ಷದಿಂದ ಇದ್ದೇನೆ. ಮೊದಲು ಕಾರ್ಯ ನಿಮಿತ್ತ ದೆಹಲಿ ಮತ್ತೆ ಬೆಂಗಳೂರು, ಬೇರೆ ಬೇರೆ ಕಡೆ. ಈಗ ಕಣಕ ರೆಡಿ ಆಯ್ತು, ಹೂರಣ ಕೊಡಿ. ಈಗಾಗಲೇ ತಣ್ಣಗಾಗಿದೆ ಅದು. ತಣ್ಣಗಾಗಿದೆ. ಈಗ ನಮ್ಮ ಕೆಲಸ ಸುಲಭ ಮಾಡ್ಲಿಕ್ಕೆ ಇದನ್ನ ಕೈಯಲ್ಲೂ ತಟ್ಟಬಹುದು ಅಥವಾ ಚಪಾತಿ ಮನೆಯಲ್ಲಿ ತಟ್ಟಬಹುದು. ನಮ್ಮ ಕೆಲಸ ಸುಲಭ ಮಾಡ್ಲಿಕ್ಕೆ ಈ ತರ ಹಪ್ಪಳ ಮಾಡುವಂತದ್ರಲ್ಲಿ ಒಂದು ಕವರ್ ಹಾಕಿ ಚೆನ್ನಾಗಿ ಎಣ್ಣೆ ಸವರಿ. ಈಗೆಲ್ಲ ಕೆಲಸ ಬೇಗ ಬೇಗ ಹಾಕ್ಬೇಕಲ್ಲ. ಈ ಕಣಕನ ಮಧ್ಯದಲ್ಲಿ ಇಟ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಬೇಕು. ನೋಡಿ, ಹೀಗೆ ಬರ್ತದೆ. ಇದನ್ನು ತೆಗೆದ್ಬಿಟ್ಟು ಮಧ್ಯಕ್ಕೆ 1 ಚಮಚ ಸಿಹಿ ಹೂರಣವನ್ನು ಹಾಕೊಳ್ಳಿ.
ಹಾಕಿದ ನಂತರ ಇದನ್ನ ಹೀಗೆ ಮುಚ್ಚಿ ಅಂಚೆಲ್ಲ ಪ್ರೆಸ್ ಮಾಡಬೇಕು, ಓಪನ್ ಆಗದೆ ಇರುವಾಗೆ. ಹಾ, ಇದು ಹಬೆ ಎಲ್ಲ ಫ್ರೈಡ್, ಇದು ಹಬೆಯಲ್ಲಿ ಬೇಯಿಸುವಂತದ್ದು. ಅದೇ ರೀತಿ ಇನ್ನೊಂದು ಕಣಕ ತಗೊಂಡು ಎಣ್ಣೆ ಸವರಿ ಮಧ್ಯದಲ್ಲಿ ಇಟ್ಬಿಟ್ಟು ಲೈಟಾಗಿ ಪ್ರೆಸ್ ಮಾಡಬೇಕು. ಹಬೆಯಲ್ಲಿ ಅಂತ ಹೇಳಿದ್ರೆ ಹಾಗಾದ್ರೆ ಹಬೆಗೆ ಇಟ್ಕೊಂಡ್ಬಿಡ್ಲಾ? ಆ ಪಾತ್ರೆ ಇಡಿ. ಹಾ, ಕೆಳಗಡೆ ನೀರು ಹಾಕಿ ಇದರ ಅಂಚನ್ನು ಭದ್ರವಾಗಿ ಅಂಟಿಸಬೇಕು. ಸೊ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು. ಹೌದು ಹೌದು. ಈಗ ಒಂದು ಕಪ್ಪಲ್ಲಿ ಒಂದು 5 ಆಗ್ತದೆ. ಈಗ ಇದಕ್ಕೆ ಹಬೆನಲ್ಲಿ ಇಡಬೇಕು. ಅದಕ್ಕೆ ಈ ಅರಿಶಿಣದ ಎಲೆ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಈ ಅರಿಶಿಣದ ಎಲೆಯನ್ನು ಇಟ್ಬಿಟ್ಟು ಅದರ ಮೇಲೆ ಬೇಯಲಿಕ್ಕೆ ಇಡುವ. ಓಕೆ ಓಕೆ. ಸೊ ಈ ಕಡುಬುವನ್ನ ಕೆಲವರು ಹಾಗೆ ಅರಿಶಿಣದ ಎಲೆಯಿಂದನೂ ಕೂಡ ಹಾಕಿ ಮಾಡ್ತಾರೆ. ಹೌದು, ಅದು ಅರಿಶಿಣ ಎಲೆ ಕಡುಬು. ನಾಗರ ಪಂಚಮಿಗೆ ತುಂಬಾ ಮಾಡ್ತಾರೆ. ಹೌದು, ಇದು ಜಸ್ಟ್ ಫಾರ್ ಫ್ಲೇವರ್ ಅಲ್ಲ? ಹೌದು ಹೌದು ಹೌದು. ಬೇಕಿದ್ರೆ ಮೇಲೆ 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 ಇಟ್ಕೊಳ್ಬಹುದು. ಹೌದು, ಒಂದರ ಮೇಲೆ ಒಂದು, ಅದು ಒಂದಕ್ಕೊಂದು ಅಂಟಬಾರ್ದು. ಅದಕ್ಕೆ ಇನ್ನೊಂದು ಎಲೆಯನ್ನ ಹೀಗೆ ಇಟ್ಟು ಈ ತರ ಇಟ್ಬಿಟ್ಟು ಮುಚ್ಚಳ ಇಟ್ಬಿಟ್ಟು ಬೇಯಿಸೋದು. ಅಲ್ಲೇ ಇದೆ ಮುಚ್ಚಳ. ಸೊ ಸಾಧಾರಣ ಇದು ಎಷ್ಟೊತ್ತು ಇದು ಬೇಯಿಸಲಿಕ್ಕೆ? 8 ರಿಂದ 10 ನಿಮಿಷ ಬೆಂದ್ರೆ ಸಾಕು. ಅದು ಬೆಂದಿದೆ, ಅಕ್ಕಿ ಹಿಟ್ಟು ಅವಾಗ್ಲೇ ಬೆಂದಿದೆಯಲ್ಲ. ಸೊ ಹಬೆನಲ್ಲಿ ಒಂದು 8 ರಿಂದ 10 ನಿಮಿಷ ಬೆಂದ್ರೆ ಸಾಕಾಗುತ್ತೆ. ಸೊ ಇದು ಬೇಯೋದಕ್ಕೆ ಏನೋ 10 ನಿಮಿಷ ಬೇಕು. ಹೌದು. ಗಣಪನಿಗೆ ಭಜನೆ ಏನಾದ್ರೂ ನೀವು ಹಾಡ್ತೀರಾ ಹೇಗೆ? ಗಣಪ ಸ್ತುತಿ. ಅವನು ಮೊದಲೇ ಹೇಳಿದಂಗೆ ಅವನು ಮೋದಕ ಮತ್ತೆ ಗರಿಕೆ ಪ್ರಿಯ, ಶಂಕರ ತನಯ, ಗೌರಿ ಸುತ. ಕರೆಕ್ಟ್. ಎಲ್ಲರಿಗೂ ವಿದ್ಯೆ, ಬುದ್ಧಿ, ಆರೋಗ್ಯ, ಆಯುಷ್ಯ ಕೊಡ್ಲೆಂದು 1-2 ನಿಮಿಷ ಪ್ರಾರ್ಥಿಸೋಣ. ಖಂಡಿತ. ಏಕದಂತನೆ ಲೋಕ ಖ್ಯಾತನೆ ವಿಶ್ವ ವಂದ್ಯನೆ ಬೆನಕನೆ. ಏಕದಂತನೆ ಲೋಕ ಖ್ಯಾತನೆ ವಿಶ್ವ ವಂದ್ಯನೆ ಬೆನಕನೆ. ಮೊದಲ ವಂದನೆ ನಿನಗೆ ಮಾಡುವೆ ಶರಣು ಶಂಕರ ತನಯನೇ. ಏಕದಂತನೆ ಲೋಕ ಖ್ಯಾತ ವಿಶ್ವ ವಂದ್ಯನೆ ಬೆನಕನೆ. ಮಹಾಭಾರತ ಗ್ರಂಥ ಕರ್ತನೆ ವ್ಯಾಸ ಶಿಷ್ಯನೆ ಗಣಪನೆ. ವಿದ್ಯೆ ಬುದ್ಧಿಯ ನೀಡಿ ಹರಸು ಸಕಲ ಸುಖವನು ಕರುಣಿಸು. ಏಕದಂತನೆ ಲೋಕ ಖ್ಯಾತನೆ ವಿಶ್ವ ವಂದ್ಯನೆ ಬೆನಕನೆ. ಕಡುಬು ಮೋದಕ ಗರಿಕೆ ಪ್ರಿಯನೇ ಚೌತಿ ದಿನ ಬಾರೋ ಬೇಗನೆ. ಕಡುಬು ಮೋದಕ ಗರಿಕೆ ಪ್ರಿಯನೇ ಚೌತಿ ದಿನ ಬಾರೋ ಬೇಗನೆ. ಭಕ್ತ ವತ್ಸಲ ಗೌರಿ ಸುತನೆ ವಿಘ್ನಹರಣನೆ ಗಣಪನೆ. ಏಕದಂತನೆ ಲೋಕ ಖ್ಯಾತನೆ ವಿಶ್ವ ವಂದ್ಯನೆ ಬೆನಕನೆ. ವಿಶ್ವ ವಂದ್ಯನೆ ಬೆನಕನೆ. ವಿಶ್ವ ವಂದ್ಯನೆ ಬೆನಕನೆ. ಒಳ್ಳೆ ಭಜನೆ. ಆಕ್ಚುಲಿ ಇದನ್ನ ತಾಳ ಅಂದ್ರೆ ಮೊದಲೆಲ್ಲ ರಾತ್ರಿ ಭಜನೆ ಎಲ್ಲ ಮಾಡುವಾಗ ಅಜ್ಜಿ ಮನೆಗೆಲ್ಲ ಹೋಗುವಾಗ ಅದೊಂದಿತ್ತು. ಫ್ರೈಡೆ ಎವ್ರಿ ಫ್ರೈಡೆ ತಾಳ ಹಾಕ್ತಾ ಅದನ್ನು ಭಜನೆ ಮಾಡುವಂತ ಪದ್ಧತಿ. ಯಾವುದೇ ಒಂದು ಪೂಜೆ, ಹೋಮ, ಹವನ ಏನೇ ಮಾಡ್ಲಿ ಮೊದಲು ನಾವು ಸ್ಮರಿಸೋದು ಗಣಪನ. ಎಕ್ಸಾಕ್ಟ್ಲಿ. ಸೊ ಯಾವುದೇ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಅಂದ್ಬಿಟ್ಟು. ಇದು ಬೆಂದಿರ್ಬೇಕಮ್ಮ. ಈಗ ಬೆಂದಿದ 8 ನಿಮಿಷ ಆಗಿದೆ, ನೋಡೋಣ. ಬೆಂದಿದೆಮ್ಮ, ಸಾಕಾಗತ್ತೆ. ಸಾಕಾಗತ್ತಲ್ಲ. ಮೊದಲೇ ಅದು ಆಲ್ರೆಡಿ ಸ್ವಲ್ಪ ಬೆಂದಿರೋದ್ರಿಂದ. ಹೌದು ಹೌದು, ಬೇಗ ಬೆಂದಿದೆ. ತುಂಬಾ ಬೆಂದಿದೆ ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ, ಅದು ಹೊಡಿಯುತ್ತೆ. ಹೌದು ಅಲ್ಲ? ಹೌದು. ತೆಗಿದಾ? ತೆಗಿಯೋಣ. ಆಫ್ ಮಾಡಿ. ಎಲೆ ಇಟ್ಟಿರೋದ್ರಿಂದ ಇನ್ನೊಂದು ಬೆನಿಫಿಟ್, ತೆಗಿಲಿಕ್ಕೂ ಸುಲಭ ಅಲ್ಲ? ಸುಲಭ. ಹೌದು, ಒಂದಕ್ಕೊಂದು ಅಂಟೋದಿಲ್ಲ. ಅಕ್ಕಿ ಹಿಟ್ಟಲ್ವಾ ಇದು.
ಆಮೇಲೆ ಆ ಫ್ಲೇವರ್ ಬರ್ತಾ ಇದೆ ನೋಡಿ, ಅರಿಶಿನ ಎಲೆದು. ಹೌದು. ಗಣಪನಿಗೆ ಇಷ್ಟವಾಗಿರುವಂಥದ್ದು ಸಿಹಿ ಮೋದಕ ರೆಡಿ. ಇದನ್ನ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ತಿಂದು ರುಚಿ ನೋಡಿ ಹೇಳಿ. ಖಂಡಿತ. ಸೊ ದೇವರಿಗೆ ನೈವೇದ್ಯವನ್ನ ಇಟ್ಟು ಕೊನೆಗೆ ಇಬ್ರು ಕೂಡ ಟೇಸ್ಟ್ ನೋಡೋಣ. ಆಯ್ತು, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಚೌತಿ ಹಬ್ಬ ಅಂದ್ರೆ ಗಣೇಶ ಚತುರ್ಥಿಗೆ ಮೋದಕ ಖಂಡಿತವಾಗ್ಲೂ ಮಾಡಲೇಬೇಕು. ಅದನ್ನ ಕೆಲವರು ಬೇರೆ ಬೇರೆ ಶೇಪಲ್ಲಿ ಮಾಡ್ತಾರೆ. ಇದು ಕರ್ಜಿಕಾಯಿ ಶೇಪಲ್ಲಿ ಇದ್ರೂ ಕೂಡ ಗಣಪನಿಗೆ ಕಡುಬು ಮೋದಕ ಬಲು ಪ್ರಿಯ. ಇದು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮೋದಕ ತಯಾರಿಸೋ ವಿಧಾನ. ಮೊದಲು 1.5 ಕಪ್ ನೀರಿಗೆ ಅರ್ಧ ಚಮಚದಷ್ಟು ಮೈದಾ ಹಿಟ್ಟು, ಅರ್ಧ ಚಮಚ ಅಕ್ಕಿ ಹಿಟ್ಟು, ಅರ್ಧ ಚಮಚದಷ್ಟು ತುಪ್ಪ ಹಾಕಿ ತಿರುವುತ್ತಾ ಕುದಿಸಿ. ಕುದಿ ಬಂದ ನಂತರ 1/4 ಚಮಚದಷ್ಟು ಉಪ್ಪು, 1 ಕಪ್ ಅಕ್ಕಿ ಹಿಟ್ಟು ಹಾಕಿ ಕಲಸಿ 2 ರಿಂದ 3 ನಿಮಿಷ ನೆನೆಯಲು ಇಟ್ಟು ನಾದಿಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಬೆಲ್ಲ ಸೇರಿಸಿ ಹುರಿಗಡ್ಲೆ, ಬಿಳಿ ಎಳ್ಳು, ಗಸಗಸೆಯನ್ನು ಹುರಿದು ಏಲಕ್ಕಿ ಸೇರಿಸಿ ಪುಡಿ ಮಾಡಿಕೊಂಡು ಬೆಲ್ಲ ಹಾಗೂ ತೆಂಗಿನಕಾಯಿಯ ಪಾಕಕ್ಕೆ ಸೇರಿಸಿ ಮುದ್ದೆ ಬರುವವರೆಗೂ ಬೇಯಿಸಿ. ಆ ನಂತರ ಅಕ್ಕಿ ಹಿಟ್ಟನ್ನು ನಾದಿಕೊಂಡು ಚಿಕ್ಕ ಉಂಡೆಗಳಾಗಿ ಮಾಡಿ ಒತ್ತಿಕೊಂಡು ಹೂರ್ಣ ತುಂಬಿ ಮಡಚಿಕೊಳ್ಳಿ. ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಬೇಯಿಸುವಾಗ ಅರಿಶಿನ ಎಲೆಯನ್ನು ಇಟ್ಟು ಬೇಯಿಸಿ. ಈಗ ರುಚಿಕರವಾದ ಗಣಪನ ಪ್ರಿಯವಾದ ಭಕ್ಷ್ಯ ಮೋದಕ ತಯಾರು. ಗಣಪನಿಗೆ ಪ್ರಿಯವಾದ ಭಕ್ಷ್ಯ ಒಂದು ಮೋದಕ ಏನೋ ತಯಾರಾಯಿತು. ನೆಕ್ಸ್ಟ್ ಇನ್ನೊಂದು ಗಣಪನಿಗೆ ಇನ್ನೊಂದು ಪ್ರಿಯವಾದ ಭಕ್ಷ್ಯವನ್ನ ಮಾಡ್ತೀನಿ ಅಂತ ಹೇಳಿದರೆ ಯಾವ ಭಕ್ಷ್ಯ ಏನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಪ್ಯೂರ್ ಕೌಘಿ, ನಾನಾ ಮಸಾಲಾ, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಸೊ ಗಣಪತಿಗೆ ಒಂದಂತೂ ಭಕ್ಷ್ಯ ತಯಾರಾಯಿತು. ನೆಕ್ಸ್ಟ್ ಇನ್ನೊಂದು ಯಾವ ಭಕ್ಷ್ಯ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದು ಇನ್ನೊಂದು ಭಕ್ಷ್ಯವನ್ನ ತಯಾರಿಸ್ತೀವಿ? ಸಿಹಿ ಮೋದಕ ರೆಡಿ ಆಯ್ತು, ಇನ್ನೊಂದು ಖಾರ ಮಾಡೋಣ. ಖಾರ ಕೋಡುಬಳೆ ಮಾಡೋಣ. ಆಗ್ಲೇ ಹೇಳ್ದೆ, ಚಕ್ಲಿ ಕೋಡುಬಳೆ ಎಲ್ಲ ಇದ್ರೆ ಸೊ ಗಣಪ ಓಡೋಡಿ ಬರ್ತಾನೆ ಅಂತ ಹೇಳಿ ಅಲ್ವಾ? ಎಸ್. ಸೊ ಹಾಗಾದ್ರೆ ಈಗ ಕೋಡುಬಳೆ ಮಾಡೋಣ. ಕೋಡುಬಳೆ ಕೆಲವರು ಬಳೆಯ ಸೈಜ್ ಅಲ್ಲೇ ಮಾಡ್ತಾರೆ, ಕೆಲವರು ರಿಂಗ್ ಸೈಜ್ ಅಲ್ಲಿ ಮಾಡ್ತಾರೆ. ಬಹುಶಃ ಅದಕ್ಕೆ ಆ ಹೆಸರು ಬಂದಿರೋದು ಅದಕ್ಕೆ ಅನ್ನಿಸ್ತದೆ. ಯಾಕೆ? ಬಳೆ ಓಕೆ. ಒಂದಂತೂ ದೊಡ್ಡವರಿಗೆ ಹಾಕುವಂತ ಬಳೆ, ಇನ್ನು ಚಿಕ್ಕ ಮಕ್ಕಳಿಗೆ ಹಾಕುವಂತ. ಆಕ್ಚುಲಿ ಅದು ಕುರುಮ್ ಬಳೆ ಆಗ್ಬೇಕಾಗಿತ್ತು ಕೋಡು ಬಳೆಗಿಂತ. ಕರೆಕ್ಟ್. ಸೊ ಸ್ಟಾರ್ಟ್ ಮಾಡೋಣ. ಹೇಗೆ? ಈಗ ಮೊದಲಿಗೆ ಒಂದು ಬಾಂಡ್ಲಿ ಕೊಡಿ. ಇದಕ್ಕಿನ್ನು ಏನಾದ್ರು ಎಣ್ಣೆ ಹಾಕ್ಬೇಕಾ? ಹೇಗೆ? ಎಣ್ಣೆ ಬೇಡ, ಹಾಗೆ ಡ್ರೈ. ಮೊದಲಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಳ್ಳು ಹಾಕೋಣ. ಇನ್ನು ಅರ್ಧ ಸ್ಪೂನ್ ಅಷ್ಟು ಗಸಗಸೆ. ಎಲ್ಲದಕ್ಕೂ ಗಸಗಸೆ ಬೇಕು, ರುಚಿ ಕೊಡ್ತದೆ. ಇನ್ನೊಂದು 1/4 ಸ್ಪೂನ್ ಅಷ್ಟು ಜೀರಿಗೆ, ಅಥವಾ ಸ್ವಲ್ಪ ಜಾಸ್ತಿ ಹಾಕ್ಬಹುದು. ಸೊ ಗಸಗಸೆ ಅಥವಾ ಪಾಪಿ ಸೀಡ್ಸ್ ಇಲ್ಲಿ ಎಷ್ಟು ಆರಾಮ್ಸೆ ನಾವು ಯೂಸ್ ಮಾಡ್ತೇವೋ ಹಾಗೆ ಗಲ್ಫ್ಗೆ ಹೋದ್ರೆ ಅದು ಬ್ಯಾನ್. ಹೌದಾ? ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ನಿದ್ರೆ ಬರುತ್ತೆ ಅಂತ ಹೇಳಿ, ಅದು ಅಮಲು ಅಂತ ಹೇಳಿ. ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಬೆಳೀತಾರೆ ಇದನ್ನ. ಅಂದ್ರೆ ಸರ್ಕಾರದಿಂದ ಪರ್ಮಿಷನ್ ತಗೊಳ್ಬೇಕಂತ, ಲೈಸೆನ್ಸ್ ಬೇಕಂತ ಇದಕ್ಕೆ. ನಾವಿಲ್ಲಿ ಆರಾಮ್ಸೆ ಬಿಂದಾಸ್ ಆಗಿ ಹಾಕ್ತಿವಿ. ಅಂದ್ರೆ ಆ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅದು. ಹೌದು, ನಮ್ಮಲ್ಲಿ ಸಿಗ್ತದಲ್ಲ ಇಲ್ಲಿ. ಅದರಿಂದ ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಕೊಬ್ಬರಿ, ಒಣ ಕೊಬ್ಬರಿ. ಓಕೆ. ಇದಕ್ಕೆ ಒಂದು 3-4 ಮೆಣಸಿನಕಾಯಿನೂ ಹಾಕಿ ಹುರಿಬಹುದು. ಕಾಯ ಒಣ ಮೆಣಸು, ಒಣ ಮೆಣಸಿನಕಾಯಿ ಹುರಿಬಹುದು. ಇಲ್ಲದೆ ಇದ್ರೆ ರೆಡ್ ಚಿಲ್ಲಿ ಪೌಡರ್ ಆದ್ರೂ ಹಾಕ್ಬಹುದು.
ಇದಕ್ಕೆ ಹಾಕ್ಬೇಕಾ ಹಾಗಾದ್ರೆ? ಸ್ಟವ್ ಆಫ್ ಮಾಡ್ತೀನಿ. ಇದು ಆರಿದ ನಂತರ ಮಿಕ್ಸಿ ಬೌಲ್ಗೆ ಹಾಕಿ ಪುಡಿ ಮಾಡೋಣ. ಹಾಕೊಳ್ಳೋದಾ? ಹಾಕೊಳ್ಳಿ. ಇದಕ್ಕೆ 2 ರಿಂದ 3 ಸ್ಪೂನ್ ಹುರಿಗಡಲೆ ಹಾಕೋಣ. ಇದು ಫ್ರೈ ಮೊದಲೇ ಮಾಡಿರ್ತಾರಲ್ಲ ಹುರಿಗಡಲೆ, ಅದರಿಂದ ನಾವು ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಕೆಂಪು ಮೆಣಸಿನಕಾಯಿ ಪುಡಿ, ಕೋಡುಬಳೆ ಸ್ವಲ್ಪ ಖಾರ ಇರಬೇಕಲ್ಲ. ಖಾರ ಬಂದ್ರೆ ಟೇಸ್ಟ್ ಜಾಸ್ತಿ. ಸೊ ಆಗ ತುಪ್ಪದಿಂದ ರುಚಿ ಬಂದಿತ್ತು. ಈಗ ನಾನಾ ಮಸಾಲ ಅವರ ಬೇರೆ ಬೇರೆ ಮಸಾಲಾಸ್ ಇದೆ. ಸೊ ಇದು ಚಿಲ್ಲಿ ಪೌಡರ್ ಹಾಕಿ ಸಾಕ? ಹಾಕ್ಬೇಕಾ? ಒಂದು ಸಾಕು. ಒಳ್ಳೆ ಕಲರ್ ಕೂಡ ಬರುತ್ತೆ. 1 ಸ್ಪೂನಿನಷ್ಟು ಕೆಂಪು ಮೆಣಸಿನಕಾಯಿ ಪುಡಿ. ಎಲ್ಲ ಪೂರ್ತಿ ಫೈನ್ ಪೌಡರ್ ಆಗ್ಬೇಕಲ್ಲ? ಸಾಕಾ? ಸಾಕು ಸಾಕು. ನೆಕ್ಸ್ಟ್ ಇನ್ನು ಈಗ ಒಂದು ಬೌಲ್ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಕಾಯಿಸೋಕೆ ಇಡಬೇಕು. ಓಕೆ, ಇದರಲ್ಲಿ ಇಡ್ಲಾ? ಅಂದ್ರೆ ಹೇಗೆ ಇದು ಡೀಪ್ ಫ್ರೈ ಅಲ್ವಾ? ಇಲ್ಲ, ಈ ಹಿಟ್ಟು ಕಲಸ್ಬೇಕು ಅಂದ್ರೆ ಸ್ವಲ್ಪ ಬಿಸಿ ಎಣ್ಣೆ ಹಾಕೋಬೇಕಾಗುತ್ತೆ, ಗರಿ ಗರಿ ಬರಬೇಕು ಅಂದ್ರೆ. ಹೇಗಿದ್ರು ಇದು ಡೀಪ್ ಫ್ರೈ ಮಾಡೋದಕ್ಕೆ. ಸ್ಟವ್ ಹಚ್ಚಿ ಬಾಣಲೆಯನ್ನು ಇಡಿ. ಈಗ ಇದಕ್ಕೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಹಾಕಿ ಇದಕ್ಕೆ ಹಾಕುವಷ್ಟು ಮಾತ್ರ. ಒಂದು 3 ಟೇಬಲ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಲ್ಲದಕ್ಕೂ ಟೇಸ್ಟ್ಗೂ ಒಳ್ಳೇದು, ಕೊಲೆಸ್ಟ್ರಾಲ್ ಫ್ರೀನೂ ಆಗಿದೆ. ಸಾಕಲ್ಲ? ಸಾಕು. ಮತ್ತೆ ಕಾಯಿಸೋದಕ್ಕೆ ಮತ್ತೆ ಸ್ವಲ್ಪ ಹಾಕೊಂಡ್ರೆ ಹೌದು, ಇದು ಚೆನ್ನಾಗಿ ಕಾಯಬೇಕು. ಅಷ್ಟರಲ್ಲಿ ನಾವು 1 ಕಪ್ ಅಕ್ಕಿ ಹಿಟ್ಟು, ಈಗ ಯಾವ ಬೌಲಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಚಿರೋಟಿ ರವೆ. ಒಂದು ವೇಳೆ ಮನೆಯಲ್ಲಿ ಚಿರೋಟಿ ರವೆ ಇಲ್ಲ ಅಂತಂದ್ರೆ ಉಪ್ಪಿಟ್ಟು ರವೆ ಇರುತ್ತಲ್ಲ, ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿದ್ರು ಆಗತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬಿಸಿ ಎಣ್ಣೆ. ಇದು ಚೆನ್ನಾಗಿ ಕಾದಿರ್ಬೇಕು. ನಾವು ಈ ಎಣ್ಣೆನ ಹಾಕಿದ್ರೆ ಚಿರಿ ಚಿರಿ ಅಂತ ಶಬ್ದ ಬರುತ್ತೆ. ಚೆನ್ನಾಗಿ ಒಳ್ಳೆ ಕಾದಿದೆ ಅನ್ಸುತ್ತೆ. ಕಾದಿದೆ ಆಕ್ಚುಲಿ. ಹಾಕ್ಬೇಕಾ? ಪೂರ್ತಿಯಾ? ಬೇಡ, ಒಂದು 3 ಸ್ಪೂನ್ ಅಷ್ಟು ಹಾಕಿ. ಚುರು ಚುರು ನೋಡಿ. ಹೌದು ನೋಡಿ, ಆ ತರ ಚೆನ್ನಾಗಿ ಕಾದಿರ್ಬೇಕು. ಸಾಕು ಸಾಕಾ? ಸಾಕು. ಸೊ ಈ ಕಡೆ ಹಾಗಾದ್ರೆ ಡೀಪ್ ಫ್ರೈಗೆ ರೆಡಿ ಇಟ್ಕೊಂಡ್ಬಿಡ್ಲಾ? ಅಲ್ಲಿಡಿ. ಡೀಪ್ ಫ್ರೈಗೆ ರೆಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯ್ತಾ ಇರಲಿ ಸಿಮ್ಮಲ್ಲಿ. ಅಷ್ಟರಲ್ಲಿ ಹಿಟ್ಟು ರೆಡಿ ಆಗುತ್ತೆ. ಸ್ಪೂನ್ನಲ್ಲಿ ಕಲಸಿದ ನಂತರ ಇದು ಹೇಗೆ ಆಗಬೇಕು ಅಂತಂದ್ರೆ, ನಾವು ಹೀಗೆ ಮಾಡಿದಾಗ ಈ ಉಂಡೆ ಮಾಡೋಕೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಸಬೇಕು. ಸೊ ಇದಿಷ್ಟು ಆದ್ಮೇಲೆ ನಾವು ಪುಡಿ ಮಾಡಿದ್ವಲ್ಲ ಮಸಾಲ, ಅದನ್ನ ಹಾಕ್ಲಾ? ಇದನ್ನ ಇಲ್ಲಿ ಪೂರ್ತಿ ಹಾಕ್ಲಾ? ಪೂರ್ತಿ ಹಾಕಿ. ಇದು ಆ ಹಿಟ್ಟಿಗೆಲ್ಲ ಚೆನ್ನಾಗಿ ಸೇರ್ಕೋಬೇಕು. ಅಲ್ಲಿವರೆಗೂ ಕಲಸಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಿಮುಕಿಸ್ತಾ, ಎಷ್ಟು ಹದ, ಕೋಡುಬಳೆಗೆ ಎಷ್ಟು ಹದ ಬೇಕು ಅಷ್ಟು ಹಾಕ್ಬೇಕು. ನೀವೇ ಹಾಕೊಳ್ಳಿ. ನೀರನ್ನು ಮಾತ್ರ ತುಂಬಾ ಒಟ್ಟಿಗೆ ಹುಯ್ಬಾರ್ದು. ಕೈಯಲ್ಲಿ ಚಿಮುಕಿಸ್ಕೊಂಡು ನಿಮ್ಗೆ ಹದ ಗೊತ್ತಾಗ್ತದೆ ಕಲಿಸ್ತಾ ಇದ್ರೆ. ಅಂದ್ರೆ ಒಂದು ಹೇಗೆ ಗೋಧಿ ಹಿಟ್ಟಿನ ಹದಕ್ಕೆ ನಾವು ಅಂದ್ರೆ ಚಪಾತಿ ಹಿಟ್ಟಿನ ಹದ ಬರ್ಬೇಕಾ? ಹೌದು, ಚಪಾತಿ ಹಿಟ್ಟಿಗಾದ್ರೆ ಸ್ವಲ್ಪ ತೆಳ್ಳಗಿರ್ತದೆ, ಪೂರಿಗಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ನೋಡಿ. ಆ ಹದ ಇದ್ರೆ ಸಾಕಾಗ್ತದೆ. ಸಾಕಾಗುತ್ತಾ ನೀರು? ಸಾಕು, ನೀರು ಸಾಕು ನೋಡಿ. ಈ ಹದಕ್ಕೆ ಬಂದ್ರೆ ಸಾಕು. ಇದು 1-2 ನಿಮಿಷ ಕಾಲ ನೆನೆಯಲಿ. ಯಾಕಂದ್ರೆ ನಾವು ಚಿರೋಟಿ ರವೆ ಹಾಕಿದೀವಲ್ವಾ, ಅದರಿಂದ ಹೌದು, ಅರಳ್ಕೊಳ್ಳಿ. 1-2 ನಿಮಿಷಗಳ ಕಾಲ
ಇದಾದ ನಂತರ ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪು ನಾವು ಹುರಿದು ಬಿಟ್ಟು ಮಸಾಲಾ ಪೌಡರ್ ಮಾಡ್ಬೇಕಾದ್ರೂ ಹಾಕ್ಬೋದು, ಅಥವಾ ಈ ತರ ಇಟ್ಕೊಂಡು ಒಂದು 10 ಎಲೆ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಈ ಹಿಟ್ಟಿಗೆ ಬೆರೆಸಿಸ್ಬೇಕು. ಒಂದ ಬೇಕಿದ್ರೆ ಇದು ಅಂದ್ರೆ ಈಸಿ ಆಗೋದಕ್ಕೋಸ್ಕರ ಫಸ್ಟ್ ನಾವು ಎಲ್ಲ ಹುರಿದ್ವಲ್ಲ ಆ ಟೈಮಲ್ಲಿ ಹುರ್ಕೊಳ್ಬೇಕು. ಹೌದು, ಅವಾಗ ಫ್ರೆಶ್ನೆಸ್ ಫ್ಲೇವರ್ ಬೇಕು ಅಂದ್ರೆ ಈ ತರ ಹೀಗೆ ಮಾಡ್ಬೇಕು. ಹೌದು. ಈಗ ಚೆನ್ನಾಗಿ ನೆಂದಿದೆ, ನಾವು ಈ ಕೋಡುಬಳೆ ಮಾಡಬಹುದು. ಕೇವಲ ಒಂದು 5 ನಿಮಿಷ ಇಟ್ಕೊಂಡ್ರೆ ಆಯ್ತಲ್ಲ? ಹೌದು ಹೌದು, 5 ನಿಮಿಷ ಸಾಕಾಗ್ತದೆ. ಯಾಕಂದ್ರೆ ಬಿಸಿ ಎಣ್ಣೆ ಹಾಕಿದ್ದೀವಿ ನೋಡಿ, ಅದಿನ್ನೂ ಗರಿ ಗರಿಯಾಗಿ ಬರುತ್ತೆ. ಇದು ಬಿಸಿ ಎಣ್ಣೆ ಹಾಕಿರೋದ್ರಿಂದ ಗರಿ ಗರಿಯಾಗಿ ಬರ್ತದೆ. ಈಗ ಮಣೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇದನ್ನ ಈ ತರ ಮಾಡ್ಬೇಕು ನೋಡಿ. ಬಳೆ ಶೇಪ್. ಹೌದೌದು, ಸಣ್ಣಕ್ಕೆ ನೋಡಿ ಈ ತರ ಮಾಡಿ. ನೀವು ಕೋಡುಬಳೆ ಮಾಡುವ, ನಿಮ್ಗೆ ಎಷ್ಟು ದೊಡ್ಡ ಕೋಡುಬಳೆ ಬೇಕು ಅಷ್ಟು ದೊಡ್ಡದಾಗಿ ಈ ಶೇಪ್ ಅಲ್ಲಿ ಮಾಡಬೇಕು. ಹೌದು. ಸೊ ದೊಡ್ಡ ಬಳೆ ಬೇಕಾದ್ರೆ ದೊಡ್ಡ ಬಳೆ. ಮಕ್ಕಳಿರೋ ಮನೆಯಲ್ಲಿ ಕೋಡುಬಳೆ ಹಿಟ್ಟು ಕೊಟ್ರೆ ಬೇಗ ಬೇಗ ಮಾಡ್ತಾರೆ, ಅವ್ರಿಗೆ ಮಾಡೋದೇ ಒಂದು ಖುಷಿ. ಅಂದ್ರೆ ಇದು ಆಟ ಆಡ್ಕೊಂಡು ಮಾಡಿದಾಗ ಅನ್ಸುತ್ತೆ. ಹೌದು ಹೌದು. ಆಕ್ಚುಲಿ ಮಕ್ಕಳನ್ನ ಕೆಲಸ ಮಾಡಿಸ್ಬೇಕಂದ್ರೆ ಹಾಗೇನೆ ಅಲ್ವಾ? ಸೊ ಇದೊಂದು ಆಟದ ರೀತಿಯಾಗಿ ನಾವು ಮಾಡಿಕೊಟ್ರೆ ಹೌದು ಎಲ್ಲ ಸೇರ್ತಾರೆ. ಅದೇ ಕೆಲಸ, ನಾನು ನಿನ್ಗೊಂದು ಕೆಲಸ ಕೊಡ್ತೀನಿ ಮಾಡು ಅಂತ ಹೇಳಿದ್ರೆ ಖಂಡಿತ ಮಾಡಲ್ಲ. ಈ ತರ ಮಾಡ್ಕೊಂಡು ನೋಡಿ, 1 ಕಪ್ ಕಡಲೆ, 1 ಕಪ್ ಅಕ್ಕಿ ಹಿಟ್ಟಲ್ಲಿ ಇಷ್ಟು ಮಾಡಕ್ಕಾಗತ್ತೆ. ಎಷ್ಟು ಬಳೆ ಆಯ್ತು, ಎಷ್ಟು ಬಳೆ ಆಯ್ತು ನೋಡಿ. ಈಗ ಎಣ್ಣೆ ಕಾದಿದ್ಯಾ ಅಂತ ನೋಡೋದು. ಎಣ್ಣೆ ಕೆಲಸ ಮಾತ್ರ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು. ಈ ಕೆಲಸ ಮಕ್ಳಿಗೆ ಕೊಡ್ಬಹುದು, ಆದ್ರೆ ಎಣ್ಣೆ ಕೆಲಸ ಮಾತ್ರ ಮಕ್ಕಳನ್ನ ದೂರ ಇಡಬೇಕು. ಎಣ್ಣೆ ಕಾದಿದ್ಯಾ ಅಂತ ನೋಡಿ, ಚಿಕ್ಕದ ಒಂದ್ ಸ್ವಲ್ಪ ಹಾಕಿದ್ರೆ ಗೊತ್ತಾಗತ್ತೆ ನಮ್ಗೆ, ಅದು ಮೇಲೆ ಬರ್ಬೇಕು ಅವಾಗ ಕಾದಿದೆ ಅಂತ. ಈಗ ಒಂದೊಂದೇ ತುಂಬಾ ಜಾಗರೂಕತೆಯಿಂದ ಒಂದೊಂದೇ ಬಳೆನ ಎಣ್ಣೆಗೆ ಬಿಡೋಣ. ಎಣ್ಣೆಗೆ ಹಾಕಿದ್ಮೇಲೆ 1-2 ಸೆಕೆಂಡ್ ಹಾಗೆ ಬಿಡಬೇಕು. ಆಮೇಲೆ ಹೀಗೆ ಸೌಟ್ ಹಾಕೊಂಡು ಸ್ವಲ್ಪ ತಿರುಗಿಸ್ತಾ ಇರ್ಬೇಕು, ಇಲ್ಲದೆ ಇದ್ರೆ ಕೆಳಗಡೆ ಮಾತ್ರ ಬೇಯ್ತದೆ. ಸೊ ಇದು ಮೆಣಸಿನ ಪುಡಿ ಹಾಕಿರೋದ್ರಿಂದ ಬೇಗ ಸ್ವಲ್ಪ ಬ್ರೌನಿಶ್ ಆಗುತ್ತೆ. ಅದು ಕಲರ್ ಚೆನ್ನಾಗಿದೆ, ಆ ಮೆಣಸಿನಕಾಯಿ ಪೌಡರ್ ಇದ್ದು ಕಲರ್ ಚೆನ್ನಾಗಿದೆ, ಸ್ವಲ್ಪ ಕೆಂಪಕ್ಕೆ ಬಣ್ಣ ಬರ್ತದೆ ನೋಡಿ. ಈಗ ಈ ಬಣ್ಣಕ್ಕೆ ತಿರುಗಿದೆ, ಗೋಲ್ಡನ್ ಬ್ರೌನ್. ಗೋಲ್ಡನ್ ಬ್ರೌನ್ ಕ್ರಿಸ್ಪ್ ಆಗಿದೆ ಅಂತ ಅದರ ಸೌಂಡ್ ಅಲ್ಲೇ ಗೊತ್ತಾಗ್ತಾ ಇದೆ. ಪ್ಲೇಟ್ಗೆ ಹಾಕುವಾಗ ನೋಡಿ. ಕೋಡುಬಳೆ ರೆಡಿ, ಕರಿಕರಿಯಾದ ಕೋಡುಬಳೆ. ಈ ಕೋಡುಬಳೆ ಗರಿಗರಿಯಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಇದು ಆರಿದ್ಮೇಲೆ ಬಿಸಿನಲ್ಲಿ ಮಾಡಬಾರ್ದು. ನೋಡೋಣ, ಈ ತರ ಮಾಡಿದ್ರೆ ನೋಡಿ ಕರುಕಂತ ಶಬ್ದ ಬಂತು, ಅದರಿಂದ ಗರಿಗರಿಯಾಗಿದೆ ಅಂತ ಹೇಳ್ಬೋದು. ಗರಿಗರಿಯಾದ ಕೋಡುಬಳೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಹಬ್ಬಕ್ಕೆ ಒಂದು ಸ್ವೀಟ್ ಆಯಿತು, ಈಗೊಂದು ಖಾರ ಆಯಿತು. ಥ್ಯಾಂಕ್ ಯು. ಮೆದುಮೆದುವಾದ ಕಡುಬು ಅಥವಾ ಮೋದಕ ಆದ ನಂತರ ಗರಿಗರಿಯಾದ ಕೋಡುಬಳೆ ತಯಾರಾಗಿದೆ. ಹೇಗೆ ತಯಾರಿಸೋದು? ತಯಾರಿಸುವ ವಿಧಾನ: ಮೊದಲು ಅರ್ಧ ಚಮಚದಷ್ಟು ಎಳ್ಳು, ಅರ್ಧ ಚಮಚ ಗಸಗಸೆ, 1/4 ಚಮಚದಷ್ಟು ಜೀರಿಗೆ, 3ರಿಂದ 4 ಚಮಚ ಒಣ ಕೊಬ್ಬರಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ 2ರಿಂದ 3 ಚಮಚದಷ್ಟು ಹುರಿಗಡ್ಲೆ, ಮೆಣಸಿನ ಪುಡಿ ಸೇರಿಸಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ, ರುಚಿಗೆ ಅನುಸಾರವಾಗಿ ಉಪ್ಪು, 3ರಿಂದ 4 ಚಮಚ ಬಿಸಿ ಎಣ್ಣೆ ಹಾಕಿ ಬೆರೆಸಿಕೊಳ್ಳಿ. ಆನಂತರ ಹುರಿದು ಪುಡಿ ಮಾಡಿದ ಮಸಾಲೆ, ಸ್ವಲ್ಪ ನೀರು, ಕರಿಬೇವು ಹಾಕಿ ಕಲಸಿಕೊಳ್ಳಿ. ಪೂರಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಂಡು 5ರಿಂದ 10 ನಿಮಿಷ ನೆನೆಯಲು ಇಡಿ. ಬಳಿಕ ಉದ್ದನೆ ಉಜ್ಜಿಕೊಂಡು ಚಿಕ್ಕ ಬಳೆಯ ಆಕಾರದಲ್ಲಿ ಸುತ್ತಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಕೋಡುಬಳೆ ರೆಡಿ. ಸೊ ಗಣಪತಿಗೆ ಇದನ್ನ ನೈವೇದ್ಯವನ್ನ ಇಟ್ಟು ಆಯ್ತು. ಸೊ ನಾವೀಗ ಸೇವಿಸೋಣ ಪ್ರಸಾದ ರೂಪದಲ್ಲಿ. ಎಕ್ಸಾಕ್ಟ್ಲಿ. ಮೊದಲಿಗೆ ಮೋದಕ ತಗೊಳ್ಳಿ, ಇದನ್ನೇ ಶೇರ್ ಮಾಡೋಣ. ಮಾಡಿ
ಪ್ರಸಾದ ಯಾವಾಗಲೂ ಹಂಚ್ಕೊಂಡು ತಿನ್ಬೇಕಲ್ಲ. ವೆರಿ ಸಾಫ್ಟ್ ಆಗಿದೆ. ಥ್ಯಾಂಕ್ ಯು. ಗಣಪತಿಯಿಂದಾಗೆ ನಾವು ತಿನ್ನೋದು. ತುಂಬ ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ಔಟರ್ ಕವರ್ ತುಂಬ ಸಾಫ್ಟಾಗಿ ಬಂದಿದೆ. ಒಳಗಿನ ಪೂರ್ಣ ಅದ್ಭುತ. ಮೋದಕ ಆಯಿತು. ಈಗ ಕೋಡ್ಬಳೆ, ಹೀಗೆ ಸಪ್ರ ಬಳೆ ಇಷ್ಟ. ಗರಿ ಆಗಿದೆ ಅಂತ ಗೊತ್ತಾಗುತ್ತೆ. ಕುರುಮ್ ಒಳ್ಳೆ ಸೌಂಡ್ ಬರುತ್ತೆ. ತುಂಬ ಚೆನ್ನಾಗಿದೆ. ಈ ಥರ ಚಿಕ್ಕ ಚಿಕ್ಕದು ಮಾಡಿ ಇಟ್ಕೊಂಡ್ರೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿ. ಹೌದು, 1-2 ವಾರದವರೆಗೆ 15 ದಿವಸದವರೆಗೆ ಏನಾಗೋದಿಲ್ಲ. ಒಳ್ಳೆ ಕ್ರಿಸ್ಪಾಗಿ, ಅಂದರೆ ನಿಧಾನ ಲೋ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಿದ್ರೆ ತುಂಬ ದಿನ ಇಟ್ಕೊಳ್ಳೋಕ್ಕೂ ಆಗುತ್ತೆ. ಹೌದು, ತುಂಬ ಚೆನ್ನಾಗಿದೆ. ಗರಿಯಾಗಿ, ಇದು ಸಾಫ್ಟಾಗಿ, ವೆರಿ ಟೇಸ್ಟಿ. ಸೊ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ಸೋ ಮಚ್. ಹಬ್ಬದ ದಿನ ಬಂದು ಒಳ್ಳೆ ನಮಗೆ ಭಕ್ಷ್ಯಗಳನ್ನು ಮಾಡಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೂ ಹಬ್ಬ ಅಂತ ಅನ್ನಿಸ್ತು. ಈ ಹಬ್ಬದ ದಿನದಲ್ಲಿ ನಮ್ಮ TV ಚಾನಲ್ನವರು ಕರೆದು ಇದೆರಡು ಗಣಪನಿಗೆ ನೈವೇದ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಎಲ್ಲರಿಗೂ ಧನ್ಯವಾದಗಳು. ಹಬ್ಬದ ದಿನ ಅತಿಥಿಗಳು ಬರಬೇಕು ಎಲ್ಲರೂ, ಅಂದರೆ ಮನೆ ಪೂರ್ತಿ ಎಲ್ಲರೂ ಕೂಡ ಒಟ್ಟಿಗೆ ಸಂಭ್ರಮವನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಒಳ್ಳೆ ದಿನ ಬಂದು ನಮಗೆ ಒಳ್ಳೆ ಅಡುಗೆಯನ್ನು ಮಾಡಿ ಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವ್ರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಕರಿದ ತಿಂಡಿಗಳನ್ನು ಮಾಡೋಕ್ಕೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು. ಹಾಗೇನೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ. ಥ್ಯಾಂಕ್ ಯು. ಅದರ ಜೊತೆಗೆ ನಾನಾ ಮಸಾಲ ಅವರ ಚಿಲ್ಲಿ ಪೌಡರ್ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಹೌದು. ಹಾಗೆ ಇದರಲ್ಲಿ ಡಿಫ್ರೆಂಟ್ ಮಸಾಲಾಸ್ ಇದೆ. ಸೊ ಇನ್ನಿತರ ದಿನಗಳಲ್ಲಿ ನೀವು ನಾನ್ ವೆಜ್ ಏನಾದರೂ ಮಾಡೋದಿದ್ರು ಕೂಡ ಇದರಲ್ಲಿ ಒಳ್ಳೆ ಮಸಾಲಾಸ್ ಇದೆ. ಟ್ರೈ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಗಣಪನಿಗೆ ಪ್ರಿಯವಾದ ಭಕ್ಷ್ಯಗಳನ್ನು ಮಾಡಿ ತೋರಿಸಿದ್ರು. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೊಮ್ಮೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.